ದೇಶದಾದ್ಯಂತ ಅಲ್ಪಸಂಖ್ಯಾತರು ಮತ್ತು ದಲಿತರ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ಎಸ್ಡಿಪಿಐ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯನ್ನ ಉದ್ದೇಶಿಸಿ ಎಸ್ಡಿಪಿಐ ಜಿಲ್ಲಾ ಕಾರ್ಯದರ್ಶಿ ಇಕ್ಬಾಲ್ ಬೆಳ್ಳಾರೆ ಮಾತನಾಡಿ, ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಿಟ್ಲರ್ ಮಾದರಿಯ ಆಡಳಿತ ನಡೆಸ್ತಾ ಇದ್ದಾರೆ. ರಾಜ್ಯದ ಜೆಡಿಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರವು ಗೋವು ಮತ್ತು ಶ್ರೀರಾಮನ ಹೆಸರಿನಲ್ಲಿ ನಡೆಸುವ ಹಿಂಸಾಚಾರವನ್ನ ಕಂಡು ಕಾಣದಂತೆ ಸುಮ್ಮನಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಂತೂ ಪೊಲೀಸರು ದ್ವಿಮುಖ ಧೋರಣೆ ತಾಳ್ತಾ ಇದ್ದಾರೆ ಎಂದು ಆರೋಪಿಸಿದರು. ಇಡೀ ದೇಶದಲ್ಲಿ ಹೇಳ್ತಾ ಇದೆ. ಅದೇ ಒಂದು ಕಾರಣಕ್ಕೆ ದೇಶದ 10 ವರ್ಷಗಳಲ್ಲಿ 20 ರಾಜ್ಯಗಳಲ್ಲಿ ನಾವು ಇಷ್ಟು ಸ್ಟ್ರಾಂಗ್ ಆಗಿ ಕಟ್ಟಿದ್ದೇವೆ. ಇಂತಹ ಪ್ರತಿಭಟನೆ ನಿನ್ನೆ ಜನಕ್ಕಲ್ಲಿ ನಮ್ಮವಿನ ಹೋರಾಟ ಮಾಡ್ತದಕ್ಕೆ ನ್ಯಾಯದ ಪಡುಕೊಳ್ಳ ಹೊರತು ಎಂಕ್ಲಿಗೆ ನ್ಯಾಯ ಕೊರ್ಪಣ ಒಂದು ವಿಷಯ ಇಜಿನ್ ಪಣ್ಣ ನಮ್ಮಡು ಬಾರಿ ಬೇಜಾರು ಪಂಪಿನ ವಿಷಯ ಮಂಡ ನಮಕ್ ದಾಯ ಪೋಡಿಗೆ ಬಂದಿಲ್ಲ. ನಮಕ್ ಪವಿತ್ರವಾಣಿಂಚಿನ ಡಾಕ್ಟರ್ ಬಿ ಅಂಬೇಡ್ಕರ್ ವರ್ಣಿಂಚಿನ ಸಂವಿಧಾನ ಉಂಡು. ఆయన నన్ను ఏడు చేంజ్ మన్పర పోండాల బీజేపీ నకు చేంజ్ మన్పర పోండాల అయితే అర్థ ముక్కాలు వాసి జనకులు ఆయన విరోధం అనిపేరు ఆయన చేంజ్ మాత్రం ఒకరికి ఎజెండా దాత ఉండు. ಶ್ರೀರಾಮನ ಪುತ್ರಡು ಮೂಲ ಗಲಾಟೆ ಮಂತಂದುಲ್ಲೇರು ಜೈ ಶ್ರೀರಾಮನ್ ಪಂದು ಮುಕ್ಲೆ ಗಂಚಿನ ಮನ್ಪೊಡಿಗೆ ಮುಗಲ್ ಜೈ ಶ್ರೀರಾಮ್ ಪಂಪವನಿಗೆ ಆಂಡನ್ನ ಒಂದು ಜೈ 2 ಸರ್ತಿ ಜೈ ಶ್ರೀರಾಮ್ ಯಾನ್ ಎತ್ತರ 2-3 ಸರ್ತಿ ಬಂಡೆ ಮೂಲಂಜಿ ನಮ್ಮ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಅಧ್ಯಕ್ಷರೇ 2-3 ಸರ್ತಿ ಜೈ ಶ್ರೀರಾಮ್ ಬಂಡಿರಿ ಆಯ್ತು ನಾನು ಆಕಾಶ ತಿರ್ತು ಬರುಂಡ. ಪಿಎಫ್ಐ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಹನೀಫ್ ಕಾಟಿಪಳ್ಳ ಮಾತನಾಡಿ, ಶ್ರೀರಾಮ ಭಾರತ ದೇಶದ ಅಸ್ಮಿತೆ. ಆದರೆ ಮನುಷ್ಯ ವಿರೋಧಿಯೂ ಮನುವಾದಿಯೂ ಆದ ಸಂಘ ಪರಿವಾರವು ತನ್ನ ನೀಚ ಕೃತ್ಯಕ್ಕೆ ಶ್ರೀರಾಮನನ್ನ ದುರ್ಬಳಕೆ ಮಾಡ್ತಾ ಇದೆ. ಇದನ್ನ ನೈಜ ಹಿಂದೂಗಳು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಎಂದು ಹೇಳಿದರು. ಈ ದೇಶದಲ್ಲಿ ಆಡಳಿತ ಮಾಡುವಂತ ಸರ್ಕಾರಗಳು ಏನ್ ಮಾಡ್ತಾ ಇದೆ? ಈ ರೀತಿ ನಡೆಯುವ ಸಂದರ್ಭದಲ್ಲಿ ನರೇಂದ್ರ ಮೋದಿ ಹೇಳ್ತಾರೆ ನಾವು ಈ ಘಟನೆಯನ್ನು ಖಂಡಿಸ್ತಾ ಇದೆ, ಆದ್ರೆ ಜಾರ್ಖಂಡ್ ಅನ್ನು ಯಾರು ಕೂಡ ದೂರಬಾರದು ಅಂತ ಹೇಳಿ. ನರೇಂದ್ರ ಮೋದಿ ಅವರೇ, ಜಾರ್ಖಂಡ್ ನಲ್ಲಿ ಕಳೆದ 3 ವರ್ಷದಲ್ಲಿ 18 ಲಿಂಚಿಂಗ್ ಪ್ರಕರಣಗಳು ನಡೆದಿದೆ. ಈ 18 ಲಿಂಚಿಂಗ್ ಪ್ರಕರಣದಲ್ಲಿ 10ಕ್ಕಿಂತಲೂ ಹೆಚ್ಚು ಮುಸಲ್ಮಾನರು, ಆದಿವಾಸಿಗಳು, ದಲಿತರು ಬಹಳಷ್ಟು ಕ್ರೂರವಾಗಿ ಹತ್ಯೆಯಾಗಿದ್ದಾರೆ. ಈ ಜಾರ್ಖಂಡ್ ಸರ್ಕಾರದ ಬಗ್ಗೆ ಮಾತನಾಡಲಿಕ್ಕೆ ಯಾವುದೇ ನೈತಿಕತೆ ನಿಮಗೆ ಇಲ್ಲ. ಯಾಕಂತ ಹೇಳಿದ್ರೆ ಜಾರ್ಖಂಡ್ ನಲ್ಲಿ ಕಳೆದ 5-6 ವರ್ಷಗಳಿಂದ ಅಲ್ಲಿರುವಂತಹ ಆದಿವಾಸಿಗಳು, ಮುಸಲ್ಮಾನರು ಹೀನಾಯವಾದ ಪರಿಸ್ಥಿತಿಯಲ್ಲಿ ಜೀವನ ಮಾಡುವುದನ್ನು ಎಸ್ಡಿಪಿಐ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಅಥಾವುಲ್ಲಾ ಜೋಕಟ್ಟೆ, ಎಸ್ಡಿಪಿಐ ರಾಜ್ಯ ಮುಖಂಡರಾದ ಅಕ್ರಮ್ ಹಸನ್, ಅಶ್ರಫ್ ಮಾಚಾರ್, ಜಿಲ್ಲಾ ಮುಖಂಡ ಅಶ್ರಫ್ ಮಂಚಿ ಮೊದಲಾದವರು ಪಾಲ್ಗೊಂಡಿದ್ದರು. ಗಾಂಧಿಯ ಕೊಂದ ಘೋಷಗಳೇ ಜಿಂದಾಬಾದ್ ಜಿಂದಾಬಾದ್, ಎಸ್ಡಿಪಿಐ ನೆನೆಯೋಣ, ದೇಶವ ಒಡೆಯುವ ಮನುವಾದಿಗಳ